ಪೇಷಂಟ್ ನ ಒಳಗ್ ಬಿಡಲ್ವಂತ ಇದೆ ಅಂತಾನೆ ಅವ್ರು ಏಸನ್ನು ನೂಕ್ತಾರೆ ಅಲ್ಲ ಗಾಯಾಳನ್ನ ಒಳಗ್ ಬಿಡ್ಬೇಕಾನೆ. ಮಧುಗಿರಿಯಲ್ಲಿ ನಿವೇಶನ ವಿಚಾರಕ್ಕೆ ಸಂಬಂಧಿಸಿದಂತೆ ನಡೆದ ಗಲಾಟೆಯ ವೇಳೆ ಮಹಿಳೆ ಸಹಿತ ಇಬ್ಬರನ್ನು ಬರ್ಬರವಾಗಿ ಹತ್ಯೆ ಮಾಡಿರುವ ಆಘಾತಕಾರಿ ಘಟನೆ ತಾಲೂಕಿನ ಮಿಡಿಗೇಶಿ ಗ್ರಾಮದಲ್ಲಿ ನಡೆದಿದೆ. 48 ವರ್ಷ ವಯಸ್ಸಿನ ರಾಮಾಂಜನೇಯ ಮತ್ತು 36 ವರ್ಷ ವಯಸ್ಸಿನ ಶಿಲ್ಪ ಹತ್ಯೆಗೀಡಾದವರಾಗಿದ್ದು, ಶ್ರೀಧರ್ ಗುಪ್ತ ಮತ್ತು ಸಹಚರರು ಈ ಕೃತ್ಯ ನಡೆಸಿದ ಆರೋಪಿಗಳಾಗಿದ್ದಾರೆ. ದೇವಸ್ಥಾನದ ಜಾಗಕ್ಕೆ ಸಂಬಂಧಿಸಿದ ತಕರಾರು ಹತ್ಯೆಯಲ್ಲಿ ಅಂತ್ಯಗೊಂಡಿದೆ ಎಂದು ಹೇಳಲಾಗಿದೆ. ಗಣಪತಿ ದೇವಸ್ಥಾನದ ಜಾಗದ ವಿಚಾರವಾಗಿ ಆರೋಪಿ ಶ್ರೀಧರ್ ಗುಪ್ತ ಹಾಗೂ ಹತ್ಯೆಗೀಡಾದ ರಾಮಾಂಜನೇಯ ಹಾಗೂ ಶಿಲ್ಪಾ ನಡುವೆ ನ್ಯಾಯಾಲಯದಲ್ಲಿ ಪ್ರಕರಣ ಇತ್ತು. ಈ ಪ್ರಕರಣದಲ್ಲಿ ರಾಮಾಂಜನೇಯ ಹಾಗೂ ಶಿಲ್ಪಾ ಅವರ ಪರವಾಗಿ ತೀರ್ಪು ಬಂದಿತ್ತು. ಇದೇ ದ್ವೇಷದಲ್ಲಿ ಹತ್ಯೆ ನಡೆದಿದೆ ಎನ್ನಲಾಗಿದೆ. ರಾಮಾಂಜನೇಯ, ಶಿಲ್ಪಾ ಮತ್ತು ಮಲ್ಲಿಕಾರ್ಜುನ ಎಂಬುವರು ರಸ್ತೆಯಲ್ಲಿ ಮಾತನಾಡುತ್ತಿದ್ದ ವೇಳೆ ಏಕಾಏಕಿ ದಾಳಿ ನಡೆಸಿದ ಶ್ರೀಧರ್ ಗುಪ್ತ ಮತ್ತು ಸಹಚರರು ಮಾರಕಾಸ್ತ್ರಗಳಿಂದ ದಾಳಿ ನಡೆಸಿದ್ದು, ಪರಿಣಾಮವಾಗಿ ಮೂವರು ಗಂಭೀರವಾಗಿ ಗಾಯಗೊಂಡಿದ್ದು, ಆಸ್ಪತ್ರೆಗೆ ಸಾಗಿಸುವ ದಾರಿಯಲ್ಲಿ ರಾಮಾಂಜನೇಯ, ಶಿಲ್ಪಾ ಮೃತಪಟ್ಟರೆ ಮಲ್ಲಿಕಾರ್ಜುನ ಅವರು ಗಂಭೀರ ಸ್ಥಿತಿಯಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಘಟನಾ ಸ್ಥಳಕ್ಕೆ ಸಿಪಿಐ ಎಂಆರ್ ಸರ್ದಾರ್, ಪಿಎಸ್ಐ ತಾರಾ ಸಿಂಗ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೃತದೇಹಗಳನ್ನು ಮಧುಗಿರಿ ಶವಾಗಾರದಲ್ಲಿ ಇರಿಸಲಾಗಿದೆ. ಕೃತ್ಯದ ಬಳಿಕ ಆರೋಪಿ ಶ್ರೀಧರ್ ಗುಪ್ತ ಮತ್ತು ಸಹಚರರು ತಲೆಮರೆಸಿಕೊಂಡಿದ್ದರು. ಮಿಡಿಗೇಶಿ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಘಟನೆಯ ಸಂಬಂಧ ಜಿಲ್ಲಾ ಎಸ್ಪಿ ರಾಹುಲ್ ಕುಮಾರ್ ಶಹಪೂರ್ವಾಡ್ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿ, ಸಂಜೆ 7:30ರಲ್ಲಿ ಮಿಡಿಗೇಶಿ ಠಾಣಾ ವ್ಯಾಪ್ತಿಯಲ್ಲಿ ಗಲಾಟೆ ನಡೆದು 2 ಕೊಲೆಯಾಗಿದ್ದು, ಓರ್ವ ಗಂಭೀರ ಗಾಯಗೊಂಡಿದ್ದಾನೆ. ಪ್ರಥಮ ತನಿಖಾ ವರದಿಯ ಪ್ರಕಾರ ಜಾಗದ ವಿಚಾರವಾಗಿ ಗಲಾಟೆ ನಡೆದಿದ್ದು, ಇದು ನ್ಯಾಯಾಲಯದಲ್ಲಿ ಪ್ರಕರಣ ಇತ್ತು ಎನ್ನಲಾಗಿದೆ. ಈಗಾಗಲೇ ಓರ್ವ ಆರೋಪಿ ಶ್ರೀಧರ್ ಗುಪ್ತನನ್ನು ಬಂಧಿಸಲಾಗಿದೆ. ಒಬ್ಬನಿಂದ ಕೊಲೆ ನಡೆದಿಲ್ಲ, ಇನ್ನು ಆರೋಪಿಗಳಿದ್ದಾರೆ ಎಂದು ಮೃತರ ಕುಟುಂಬಸ್ಥರು ಆರೋಪಿಸಿದ್ದು, ಈ ಬಗ್ಗೆ ಆರೋಪಿಯಿಂದ ಹೆಚ್ಚಿನ ತನಿಖೆ ಮಾಡಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಇಬ್ಬರು ಮೃತಪಟ್ಟಾಗ ಗ್ರಾಮದಲ್ಲಿ ಸಹಜವಾಗಿ ಬಿಗುವಿನ ವಾತಾವರಣ ನಿರ್ಮಾಣವಾಗುತ್ತದೆ. ಆದರೆ ಆ ರೀತಿ ಆಗುವುದು ಬೇಡ. ಗ್ರಾಮದಲ್ಲಿ ಪ್ರಚೋದನೆ ಕೊಟ್ಟು ಬೇರೆ ಯಾವುದೇ ರೀತಿಯ ಅನಾಹುತಕ್ಕೆ ಅವಕಾಶ ಆಗುವುದು ಬೇಡ. ಆದ್ದರಿಂದ 2 ಕುಟುಂಬದವರನ್ನು ಭೇಟಿ ಮಾಡಿದ್ದೇನೆ. ನಮ್ಮ ತನಿಖಾಧಿಕಾರಿಗಳು ಈ ಪ್ರಕರಣವನ್ನು ಸಂಪೂರ್ಣ ತನಿಖೆ ಮಾಡಿ ಆರೋಪಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಮಾಧ್ಯಮದ ಮೂಲಕ ಮೃತರ ಕುಟುಂಬಕ್ಕೆ ಸಾಂತ್ವನ ತಿಳಿಸಿ ಭರವಸೆ ನೀಡಿದರು. ವರದಿ ದೊಡ್ಡೇರಿ ಮಹಲಿಂಗಯ್ಯ ಮತ್ತು ಅಬಿದ್, ಮಧುಗಿರಿ. ನಿಮ್ಮ ಹೆಸರು? ತಿಪ್ಪೇಸ್ವಾಮಿ. ಏನಾಯ್ತು ಅಂತ ಹೇಳಿ? ಇದಕ್ಕಿದ್ದಂಗೆ ಬಂದು ಹುಲ್ಲು ಹಸು ಮೇವ್ ಹಾಕ್ತಿದ್ರೆ ಹೊಡೆದ್ಬಿಟ್ಟ. ಲಾಂಗ್ ತಗೊಂಡು. ಯಾರು ಹೊಡೆದಿದ್ದು? ಶ್ರೀಧರ್ ಗುಪ್ತಾ. ಯಾರು ಹೊಡೆದಿದ್ದು? ಯಾರಿಗೆ? ನಮ್ಮ ಮಿಸ್ಸಸ್ಗೆ. ಅವ್ರನ್ನ ಬಿಡಿಸ್ಕೊಂಡ್ ಹೋಗಿರೋದಕ್ಕೆ ನಮ್ಮ ರಾಮಚಂದ್ರ ಅವ್ರಿಗೂ ತಿವದವನೆ ಅವ್ರ ಜೊತೆ ಬೇರೆ. ಇವ್ರಿಗೆಲ್ಲ ಕುಂಭ ಕೊಡ್ತಿರೋದು JDS ತಾರೆ. ಅಲ್ಲಿರೋ ಮೆಂಬರ್ಸ್ ಅವರೇ ಇಲ್ಲಿ ಇದ್ ಮಾಡ್ತಿರೋದು. ನಮ್ಗೆಲ್ಲ ಭಾರಿ ಅನ್ಯಾಯ ಮಾಡ್ತಾವ್ರೆ. ಈ ಕೊಲೆಗಳಾಗಕ್ಕೆ ಎಲ್ಲ ಕಾರಣ ಅವರೇ. ನಿಮ್ ಮನೆಯವ್ರಿಗೆ ಹೊಡೆದಿದ್ದು ಯಾರು? ಶ್ರೀಧರ್ ಗುಪ್ತಾ. ಏನ್ರಲ್ಲಿ ಹೊಡೆದ್ರು? ಮಚ್ಚನ್ನು ಲಾಂಗಲ್ಲಿ ಹೊಡೆದಿರೋದು. ಅವ್ರನ್ನ ಬಿಡ್ಸಕ್ ಹೋಗಿ ನಮ್ ತಂದೆಯವ್ರು ಅವ್ರು ಬಿಡ್ಸಕ್ ಹೋಗಿ ಇವ್ರು ತಂದೆ ತೀರೋದ್ರು. ನಮ್ಮಿಂದ ನಮ್ ತಂದೆಯವ್ರನ್ನ ಎತ್ಕೊಳ್ಳೋದಕ್ ಹೋಗಿರೋದು ಬೆನ್ನಕ್ ಚೂರಿ ಹಾಕಿರೋದು. ಸ್ಟೇಷನ್ಗೆ ಏನನ್ನ ಕೇಳಕ್ ಹೋದ್ರೆ ಸ್ಟೇಷನ್ ನಮ್ಗೆ ಮಾತಾಡಕ್ಕೆ ಬಿಡಲ್ಲ. ಅಲ್ಲಿ ಸ್ಟೇಷನ್ಗೆ ಎಷ್ಟು ಗಂಟೆಗೆ ಜಗಳ ಆಗಿದೆ? 7:30 ಆಗಿತ್ತು ಸರ್. ಯಾವ ವಿಚಾರಕ್ಕೆ ಅಂತ ಏನಾದ್ರು? ಯಾವ್ದು ವಿಚಾರ ಇಲ್ಲ ಸ್ವಾಮಿ, ಸಣ್ಣ ಸಣ್ಣ ವಿಚಾರಗಳಿಗೆ ಅಷ್ಟೇ. ಅದು ನಿಮ್ ಮನೆ ಹತ್ರನೇ ಬಂದು ಗಲಾಟೆ? ಮನೆ ಹತ್ರನೇ ಸರ್. ಆ ಕಡೆ ಅವ್ರ ಮನೆ, ಅವನ್ ಮನೇನೇ ಇಲ್ಲ ಅಲ್ಲಿ. ಅವನ್ ಮನೇನೇ ಇಲ್ಲ. ಅವ್ನು ಬಂದು ಅಲ್ಲಿ ಅವ್ರು ಕೆಲವರು ಅವ್ರ ಹೆಸರೇನಪ್ಪ, ಸಿದ್ಧಗಂಗಮ್ಮ ಅವ್ರ ಮನೆಗೆ ಅವ್ನು ಇದ್ದಿದ್ದು. ಅವರು ಎಲ್ಲ ಹೊಣೆನೆ ಇದಕ್ಕೆ. ಎಲ್ಲಾರು ಅವರೆಲ್ಲ ಹೊಣೆನೆ. ಇವಾಗ ಎಲ್ಲಾರು ಒಂದೇ ಕೇಸ್. ಯಾರ್ಯಾರು ಬಂದಿದ್ರು ಗಲಾಟೆಗೆ? ಅವನೊಬ್ನೇ ಹೊಡೆದಿರೋದು. ಇನ್ನ ಅಷ್ಟು ಜನ ಸಿಕ್ಕಿರು, ಇನ್ನ ಅಷ್ಟು ಜನ ಕೊಡಿ ಅವನು. ಸರ್ ಅದು ಏನಾಗೈತೆ ಅಂದ್ರೆ ಕತ್ಲು ಅಲ್ಲಿ ಏನು ಕಾಣಿಸೋದಿಲ್ಲ. ಒಬ್ರು ಹೊಡೆದವ್ರೆ. ಇವ್ರ ಮಿಸ್ಸಸ್ ಹೊಡೆದಿರೋದ್ ನೋಡಿ ನಮ್ ಅಪ್ಪರ್ ಹೋಗವ್ರೆ. ಅವ್ರಿಗೆ ಹೊಡೆದಿರೋದ್ ನೋಡಿ ನಮ್ ಚಿಗಾಪ ಹೋಗಿ ನಮ್ ಎಮ್ಮೆ ಮುಂದೆ ಬಿದ್ದಿದ್ರಂತೆ. ಅದನ್ನ ಎತ್ತಕ್ ಹೋಗಿ ನಮ್ ಚಿಗಾಪಗೆ ಆ ಕಡೆಯಿಂದ 2 ವೀಲರ್ ಅಲ್ಲಿ ಬಂದ್ರಂತೆ. ನಮ್ ಚಿಗಾಪ ಹೇಳಿದ್ದು 2 ವೀಲರ್ ಅಲ್ಲಿ ಬಂದು ಬೆನ್ನುಗ್ ಚುಚ್ಚಿ ಹೋಗಿರೋದು. ಅವನೇ ಚುಚ್ಚವನೆ ಅಂತಾನು ಒಂದ್ ಸ್ವಲ್ಪ ಮುಂದೆ ಪಾಸ್ ಆದ್ಮೇಲೆ ಅವ್ರನ್ನ ನೋಡ್ಕೊಂಡಿರೋದು, ಅವ್ರನ್ನೇ ಚುಚ್ಚಾರೋದು ಅಂತ. ಮಾಡಿದ್ರೆ ಹೆಂಗೆ ನಮ್ಗೆ ಹೇಳ್ರಿ? ನಮ್ ಚಿಗಾಪಗೆ ನಮ್ಮೂರಿಗೆ ಇಂಥವ್ರಿಗೆ ಸಪೋರ್ಟ್ ಜಾಸ್ತಿ ಮಾಡ್ತಾವ್ರೆ. ಇಂಥವ್ರಿಗೆ ಸಪೋರ್ಟ್ ಅಲ್ಲ. ನಮ್ ಪ್ರಾಣ ಹೋದು ಯಾರು ಕೊಡ್ತಾರೆ ನಮ್ಗೆ? ಯಾರು ಇದ್ ಮಾಡ್ತಾರೆ ಸರ್? ಎಲ್ಲರ ಮನೆ ಪ್ರಾಣ ಹೋದವ್ರು ಯಾರು ಕೊಡ್ತಾರೆ? ನಮ್ ಮಕ್ಕಳಿಗೆ ಏನೋ ನಮ್ದೇನ್ ಪರಿಸ್ಥಿತಿ? ಇವ್ರಿಬ್ರು ಮಕ್ಕಳು, ಇವ್ರಿಗೆ ಏನ್ ಪರಿಸ್ಥಿತಿ? ಅವ್ರಿಗೆ ಏನ್ ಹೇಳ್ಬೇಕು? ಅವ್ರಿಗೆ ದಿಕ್ಕ್ಯಾರು? ನನ್ ಮಗಳು, ಒಬ್ಬ ಮಗಳು ನನಗೆ, ನನ್ ಮಗಳಿಗೆ ದಿಕ್ಕ್ಯಾರು?
ಇನ್ನು 6ನೇ ಕ್ಲಾಸ್ ಮಗಳು ದಿಕ್ಕ್ಯಾರ್ಸ ಇವಾಗ ಮನೆಗೆ. ನನ್ ಕೆಲ್ಸ ಇಲ್ಲ ಅಂದ್ರೂ ಮನೆ ಬಚ್ಚಲ್ ಬಾಸಿ ನನ್ ಮೆಂತ ನನ್ ಸಾಕ್ತಿದ್ಲು, ಮನೆ ಮುಸೆ ತೊಳೆದ್ ಸಾಕ್ತಿದ್ಲು. ಇವ್ರ ಮನೆ ಆಸ್ತಿಗೆ ಹೋಗಿದ್ರ, ಇವ್ರ ಮನೆ ಇದಕ್ ಹೋಗಿದ್ವಾ ನಾವು? ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕಂಪ್ಲೇಂಟ್ ಆಗಿದೆ, ಹೋಗಿದ್ದಾರೆ. ನಾವು ಇಲ್ಲಿ ಹೋಗಕ್ ಆಗಲ್ವಲ್ಲ, ಅದಕ್ಕೆ ನಾವು ಹೋಗಿಲ್ಲ. ಇದಕ್ ಮೇನ್ ಕಾರಣ ಎಲ್ಲ ಅವರೇ ಸರ್. ನಮ್ಮ ಊರಾಗ ಇವಾಗ ಯಾರ್ಯಾರು ಬರೀ ಅವ್ರಿಗೆ ಸಪೋರ್ಟ್ ಕೊಡ್ತಾವ್ರೆ, ಅವ್ರಿಗೆ ಸಪೋರ್ಟ್ ಇದ್ ಮಾಡ್ತಾರೆ. ಈಗ ಸಮೇತನು ಅಲ್ಲಿ ಆಸ್ಪತ್ರೆ ಒಳಗಡೆ ಅವ್ರಿಗೆ ಇದ್ ಕೊಡ್ತಾವ್ರೆ, ರಕ್ಷಣೆ ಕೊಡ್ತಾವ್ರೆ ಹೊರತು ಅವ್ನು ಇಷ್ಟೊತ್ತು ಒಳಗೆ ಹಾಕಿಲ್ಲ. ಶ್ರೀಧರ್ ಗುಪ್ತ ಅವ್ರಿಗೆ ಸಪೋರ್ಟ್ ಕೊಡಕ್ ಆಗ್ತೈತೆ, ಅವ್ರಿಗೆ ಸೆಕ್ಯೂರಿಟಿ ಕೊಡ್ತಾವ್ರಂತೆ. ನಮ್ ಚಿಗಪ್ಪಗೆ ಬೆನ್ನು ಚೂರಿ ಹಾಕಿರೋನ್ನ ಹಾಸ್ಪಿಟಲ್ ಒಳಗಡೆ ಟ್ರೀಟ್ಮೆಂಟ್ ಮಾಡ್ಸಕ್ಕೆ ಒಳಗ್ ಬಿಟ್ಟಿಲ್ವಂತೆ. ಎಂತ ಪೊಲೀಸ್ ಸಪೋರ್ಟ್ ಕೊಡ್ತಾವ್ರೆ ನೋಡ್ರಿ. ಆ ಪೊಲೀಸ್ ಅವ್ರು ಅನ್ಬೇಕು, ಅವ್ರು ತಿನ್ನೋರು ಅನ್ಬೇಕು ಹೇಳ್ರಿ. ಸರ್ ಹಿಂಗ್ ಕರ್ಕೊಂಡ್ ಹೋಗ್ತಾ ಇದೀನಿ ಸರ್, ಸುಸ್ತಾಗೈತೆ. ನಡೆ ಆಚೆ ಅಂತ ಎಜುಕೇಶನ್ ಎಂತ ಬೋಳಿ ಮಗ ಇರ್ಬೇಕು ಅವನು. ಅವನ ASI ಆಗಿರ್ಲಿ, ಅವನನ್ನ ಆಗಿರ್ಲಿ, ಅವ್ನು ಸಪೋರ್ಟ್ ಕೊಡ್ತಾ ಇರೋನು ಹೆಂಗಿರ್ಬೇಕು ಹೇಳ್ರಿ. ಸಪೋರ್ಟ್ ಕೊಡೋರು ಆ ಗಾಯಾಳು ಕೊಡ್ಬೇಕ ಹೊರ್ತು ಚೆನ್ನಾಗಿರೋನ್ಗಲ್ಲ, ಚುಚ್ಚಿರೋನ್ಗಲ್ಲ ಸಪೋರ್ಟ್ ಕೊಡೋದು. ಇನ್ನೆಂತ ಇವ್ರು ಗೊತ್ತಾ, ಈ ಲೀಡರ್ ಇಂದ ಹಿಡಿದ್ ಬಿಟ್ಟು ಎಲ್ಲಾ ಲೀಡರ್ಗಳ ಸಪೋರ್ಟೇ ಸಹ ಇದೆಲ್ಲ ಆಗಿರೋದು. ನಮ್ಮೂರ್ನ ಅಟೆಂಡ್ ಮಾಡಿ ಅಂತ ಹೇಳಿ ಒಳಗೆ ಹೋದ್ರೆ ನನ್ನ ಎಂಟ್ರಿ ಮಾಡ್ತಾ ಇಲ್ಲ. ನನ್ ಮಕ್ಕಳನ್ನೆಲ್ಲ 10 ಜನ ಒಳಗ್ ಕುಂಡ್ರಿಸ್ಕೊಂಡು ಒಳಗ್ ಬಿಡ್ತಾರಂತೆ, ಪೇಷಂಟ್ ನ ಒಳಗ್ ಬಿಡಲ್ವಂತ. ಇದು ಎಂತ ನ್ಯಾಯ? ಅವ್ರು ASI ನೂಗ್ತಾರೆ ಅಲ್ಲ, ಗಾಯಾಳನ್ನ ಒಳಗ್ ಬಿಡ್ಬೇಕಾನೆ. ಈಗ ಎಲ್ಲೆಲ್ಲಿ ಹೊಡೆದಿದ್ದಾರೆ? ಇಲ್ಲಂತ ಹೊಡೆದಿದ್ದಾರೆ, ಇಲ್ಲಿ ಹೊಡೆದಿದ್ದಾರೆ, ಮತ್ತೆ ಇಲ್ಲಿ ಹೊಡೆದಿದ್ದಾರೆ. ಇಲ್ಲೇ ಜಾಸ್ತಿ ಹೊಡೆದಿರೋದು, ಇಲ್ಲಿ ಸಂಜೆ ಅರೌಂಡ್ 7:30 ಸಮಯಕ್ಕೆ ನಮ್ಮ ಮಿಡಿಗೇಶಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ, ಮಿಡಿಗೇಶಿ ಟೌನಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ. ಆ ಇನ್ಸಿಡೆಂಟಲ್ಲಿ ಟೋಟಲ್ 3 ಜನ ಇಂಜೂರ್ ಆಗಿದ್ದಾರೆ. ಆ 3 ಜನ ಪೈಕಿ 2 ತೀರೋಗಿದ್ದಾರೆ ಮತ್ತು ಇನ್ನೊಬ್ಬರ ಕಂಡೀಷನ್ ಸದ್ಯಕ್ಕೆ ಸ್ಟೇಬಲ್ ಇದೆ ಅನ್ನೋ ಮಾಹಿತಿ ನನಗೆ ಬಂದಿರೋ ಮೇರೆಗೆ ನಾನು ಈ ಸ್ಪಾಟ್ಗೆ ವಿಸಿಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಈ ಯಾವುದೋ ಒಂದು ಪ್ರಿಲಿಮಿನರಿಯಾಗಿ ಅಕ್ಯೂಸ್ಡ್ ಸೆಕ್ಯೂರ್ ಮಾಡಿದ್ದಾರೆ. ಅಕ್ಯೂಸ್ಡನ್ನು ಕೂಡ ನಾವು ವಿಚಾರಣೆ ಮಾಡಿ ಮುಂದಕ್ಕೆ ಕಳಿಸ್ತೀವಿ ಬೇರೆ ಕಡೆ ವೆಬ್ಸೈಟ್ಗೆ. ಅದರ ಪ್ರಿಲಿಮಿನರಿ ಮಾಹಿತಿ ಪ್ರಕಾರ ಯಾವುದೋ ಒಂದು ಸೈಟ್ ವಿಷಯದಲ್ಲಿ ಡಿಸ್ಪ್ಯೂಟ್ ಇದೆ ಸದ್ಯಕ್ಕೆ, ಮತ್ತು ಅದರದ್ದು ಕಂಟಿನ್ಯೂಸ್ ಆಗಿ ಅದರ ಸುತ್ತ ಗಲಾಟೆ ಅವರವರಲ್ಲಿ ಆಗ್ತಾ ಇದೆ ಅನ್ನೋ ಮಾಹಿತಿಯನ್ನು ಅವ್ರು ಕೊಟ್ಟಿದ್ದಾರೆ. ಬಟ್ ಏನು ಅಕ್ಯೂಸ್ಡ್ ಸ್ಟೇಟ್ಮೆಂಟ್ ಒಂದೇ ನಾವು ಆ ಬೇಸಿಸ್ ಮೇಲೆ ಹೋಗೋಕ್ಕಾಗಲ್ಲ. ಇವಾಗ ವಿಕ್ಟಿಮ್ ಫ್ಯಾಮಿಲಿಯವ್ರ ಜೊತೆ ನಮ್ಮ ಪೊಲೀಸವರೆಲ್ಲ ಪೂರ್ತಿ ಕಾಂಟ್ಯಾಕ್ಟ್ ಮಾಡಿರ್ತಾರೆ. 2 ಡೆತ್ ಆದಾಗ ಸಹಜವಾಗಿ ಸ್ವಲ್ಪ ವಾತಾವರಣ ಸ್ವಲ್ಪ ಟೆನ್ಸ್ ವಾತಾವರಣ ಹೊಂದಿರ್ತದೆ. ಜನರು ಕೂಡ ಅದಕ್ಕೆ ಏನಾದ್ರು ರಿಯಾಕ್ಟ್ ಮಾಡಬೇಕು ಅನ್ನೋದೊಂದು ಮಾಬ್ ಮೆಂಟಾಲಿಟಿಯಲ್ಲಿ ಒಂದು ಬರ್ತದೆ. ಸೊ ಅದಕ್ಕೆ ನಾನೀಗ ವಿಕ್ಟಿಮ್ ಅವರ ಫ್ಯಾಮಿಲಿ, ಅವ್ರ ಮಗ ನನ್ನ ಜೊತೆ ಇದ್ದಾರೆ, ಅವ್ರಿಗೂ ಕೂಡ ಹೇಳ್ತಾ ಇದ್ದೆ, ಮತ್ತು ಎಲ್ಲ ಇಲ್ಲಿ ನನ್ನ ಜನ ಸೇರೋರು ಕೂಡ ಹೇಳ್ತಾ ಇದ್ದೀನಿ. ಇನ್ಸಿಡೆಂಟ್ ನಡೆದಿರೋದನ್ನು ಅಲ್ಲಿಗೆ ಬಿಟ್ಬಿಟ್ಟು ಅದಕ್ಕೆ ಕಾನೂನು ಪ್ರಕಾರ ಏನು ಕ್ರಮ ನಾವು ಕೈಗೊಳ್ಳಬೇಕು ಅದಕ್ಕೆ ಅವರೆಲ್ಲರೂ ಸಹಕಾರ ಕೊಡಬೇಕು. ಅದನ್ನು ಬಿಟ್ಟು ಇನ್ನೊಂದು ಇದು ಕೋಪದಲ್ಲಿ, ಆವೇಶದಲ್ಲಿ ಯಾವುದೋ ಇನ್ನೊಂದು ಇನ್ಸಿಡೆಂಟ್ ಮಾಡಿಕೊಂಡು ಮತ್ತೆ ಇನ್ನೊಂದು ಪ್ರಾಬ್ಲಮ್ನ ಫ್ಯಾಮಿಲಿಗೆ ಕ್ರಿಯೇಟ್ ಮಾಡ್ಕೋಬಾರ್ದು. ಮತ್ತು ಬೇರೆಯವರು ಕೂಡ ಇದನ್ನೇನು ಪ್ರೊವೋಕ್ ಮಾಡಿ ಇದರ ಇನ್ಸಿಡೆಂಟಿಂದ ಏನಾದರೂ ಮತ್ತೆ ಇನ್ನೂ ಎಕ್ಸ್ಟ್ರಾ ಏನಾದರೂ ಬೇರೆ ಬೆನಿಫಿಟ್ ತಗೊಳ್ಳೋಕ್ಕೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಹೇಳೋಣ ಅಂತ ನಾವು. ಸಿನ್ಸ್ ದಿ ಅಕ್ಯೂಸ್ಡ್ ಇಸ್ ಅರೆಸ್ಟೆಡ್, ಮತ್ತು ಇನ್ನೂ ಯಾರಾದರೂ ಇದ್ದರೆ, ಕೆಲವರು ಒಬ್ಬರೇ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೇಳಿದ್ರು. ನಾವೇನು ಫೈನಲ್ ಏನು ಮಾಡಲಿಲ್ಲ, ಒಬ್ಬರು ನಮಗೆ ಇವಾಗ ಸಿಕ್ಕಿದ್ದಾರೆ. ನಿಮ್ಮ ಪ್ರಕಾರ ಈ ಘಟನೆಯಲ್ಲಿ ಎಷ್ಟು ಜನ ಈಗ ಅರೆಸ್ಟ್ ಮಾಡಿದ್ದಾರೆ? ಒಬ್ಬರು ಸೆಕ್ಯೂರ್ ಆಗಿದ್ದಾರೆ, ಅವರೇ ಆರೋಪಿ ಅನ್ನೋದು ಎಲ್ಲರೂ ಕೂಡ ಹೇಳೋದು. ಇನ್ನು ಅವರೊಬ್ಬರ ಕಡೆದು ಮಾಡೋಕ್ಕಾಗಲ್ಲ ಅಂತೇಳಿ ಯಾರು ಹೇಳ್ತಾ ಇದ್ರು. ಆಯಿತು, ಇನ್ವೆಸ್ಟಿಗೇಟ್ ಮಾಡೋಣ. ಸೊ ಮೇನ್ ಅಕ್ಯೂಸ್ ಯಾರಿದ್ದಾರೆ ಅವರು ಇದಾಗಿದ್ದಾರೆ. ಏನು ಕಾರಣಕ್ಕೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅದೊಂದು ನೋಡೋಣ. ಯಾಕಂದ್ರೆ ಅದು ಕ್ಲಾರಿಟಿ ಇಲ್ಲ. ಅವರ ಪ್ರಕಾರ ಒಂದು ಇರ್ತದೆ, ಬಟ್ ಮೇ ಬಿ ಒರಿಜಿನಲ್ ಇನ್ನೊಂದು ಕಾರಣ ಬೇರೆ ಇರ್ಬೋದು. ಘಟನೆ ಕಾರಣ ಏನು ಅಂತ ಗೊತ್ತಿಲ್ಲ. ಸೈಟ್ ವಿಷಯಕ್ಕೆ ಗಲಾಟೆ ಇದೆ ಅನ್ನೋದು ಇದೆ. ಕೋರ್ಟಲ್ಲಿ ಅವ್ರು ಹಾಕ್ಕೊಂಡಿದ್ದಾರೆ. ಡಿಸೆಂಬರಿಂದ ಕೋರ್ಟಲ್ಲಿ ನಡೀತಾ ಇದೆ ಒಂದು ಸೈಟ್ ವಿಷಯ, ಕರೆಕ್ಟಾ? ಅದು ನಡೀತಾ ಇದೆ. ಆ ವಿಷಯಕ್ಕೆ ಗಲಾಟೆ ಅನ್ನೋದು ಅವ್ರು ಹೇಳಿದ್ದಾರೆ. ಬಟ್ ಎನಿವೇಸ್ ನಾವು ಚೆಕ್ ಮಾಡೋಣ, ಫ್ಯಾಮಿಲಿ ಜೊತೆ ಕನ್ಫರ್ಮ್ ಮಾಡ್ಕೋಬಹುದು. ಬಟ್ ಎನಿವೇಸ್ ಇನ್ವೆಸ್ಟಿಗೇಷನ್ ಆಫೀಸರ್ ಅದನ್ನು ಮುಂದಕ್ಕೆ ಮಾಡ್ತಾರೆ. ಥ್ಯಾಂಕ್ ಯು. ಓಕೆ.